ನಮಸ್ತೆ ತಾರನಾಥ್, ಹೇಳಿ. ಎಸ್, ನಮ್ಮ ಜೊತೆಗೆ ಮುನೀರ್ ಕಾಟಿಪಳ್ಳ ಅವರು ಡಿವೈಎಫ್ಐ ಸಂಘಟನೆಯ ರಾಜ್ಯ ಅಧ್ಯಕ್ಷರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನೀರ್ ಅವರೇ, ನಿನ್ನೆ ದಿವಸ ನೀವು ನಿಡ್ಡೋಡಿಗೆ ಭೇಟಿ ನೀಡಿದ್ದೀರಿ. ಅಲ್ಲಿ ಏನು ಸ್ಥಳೀಯವಾಗಿ ನಿರ್ಮಾಣ ಆಗಲಿಕ್ಕೆ ಇರುವಂಥ ಸೀ ಫುಡ್ ಪಾರ್ಕ್ ಬಗ್ಗೆ ಅಲ್ಲಿ ಸ್ಥಳೀಯರ ಜೊತೆಗೆ ಮಾತನಾಡಿದ್ದೀರಿ. ಎಸ್, ಏನು ಆಕ್ಷೇಪಗಳು, ಯಾಕೆ ಆಕ್ಷೇಪಗಳು ಮುನೀರ್ ಅವರೇ? ಬಹಳ ಪ್ರಧಾನವಾಗಿ ಸೀ ಫುಡ್ ಪಾರ್ಕ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ರೀತಿಯ ಪ್ರೊಡಕ್ಷನ್ಗಳು ಮೀನಿನ ಇವುಗಳು ಆಗ್ತವೆ, ಮತ್ತು ಅದರಲ್ಲಿ ಅದಕ್ಕೆ ಬಳಕೆ ಆಗುವಂತ ಮೀನಿನ ಪ್ರಮಾಣ ಏನು, ಮತ್ತು ಅದಕ್ಕೆ ಬೇಕಾದಂತ ನೀರು ಎಲ್ಲಿಂದ ಬರ್ತದೆ, ಮತ್ತು ಆ ಕಲುಷಿತ ನೀರು, ಮೀನು ಶುದ್ಧೀಕರಣ ಮಾಡಿದಂತ ಕಲುಷಿತ ನೀರು, ಇದನ್ನ ಹೇಗೆ ಮರುಬಳಕೆ ಮಾಡ್ತೀರಿ, ಇಂಥದ್ರ ಬಗ್ಗೆ ಯಾವುದೂ ಕೂಡ ಅಲ್ಲಿಯ ಸ್ಥಳೀಯ ಜನರು ಅಂದ್ರೆ ಕುಡುಬಿ ರೈತರ ಗಮನಕ್ಕೆ ಅಥವಾ ಅವರ ಜೊತೆ ಚರ್ಚೆ ಮಾಡಿಲ್ಲ. ಮತ್ತೆ ಇನ್ನೊಂದು, ಇವರು ಈ ಸೀ ಫುಡ್ ಪಾರ್ಕಿಗೆ ಸಂಬಂಧಪಟ್ಟ ಈ ಹಿಂದೆ ಪುತ್ತೂರಿನಲ್ಲಿ ಕಳೆದ ವರ್ಷ ನವೆಂಬರ್ ನಲ್ಲಿ ಪುತ್ತೂರಿನ ಬಣ್ಣೂರಿನಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಮುಂದಾದ್ರು. ಅಲ್ಲಿ 40 ಎಕರೆ ಜಮೀನು ಯಾವುದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜಿಗಿಂತ ಇಟ್ಟ ಭೂಮಿ ಮೇಲೆ ಹಾಕ್ಲಿಕ್ಕೆ ಇದನ್ನ ಸೀ ಫುಡ್ ಪಾರ್ಕ್ ನಿರ್ಮಾಣ ಉದ್ಯೋಗ ಸೃಷ್ಟಿ ಆಗ್ತದೆ ಹಾಗೆ ಹೀಗೆ ಅಂತಲೇ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ಮೆಡಿಕಲ್ ಕಾಲೇಜಿನ ಜಾಗದಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ಕೊಂಡು ಅವರು ದೊಡ್ಡ ಪ್ರತಿಭಟನೆ ಮಾಡಿ ಅದು ಮತ್ತೆ ರದ್ದಾಯ್ತು. ಆದ್ರೆ ಇವರು ಬಹಳ ದೊಡ್ಡ ಮಾತುಗಳನ್ನ ಆಡ್ತಾರೆ, ಉದ್ಯೋಗ ಸೃಷ್ಟಿ ಆಗ್ತದೆ, ಮೀನುಗಾರಿಕೆಗೆ ಒಳ್ಳೆ ಮಾರುಕಟ್ಟೆ ಬರ್ತದೆ ಅಂತ ಹೇಳುವಂತ ಮಾತು ಇದೆ. ಆದ್ರೆ ಉದ್ಯೋಗ ಎಷ್ಟು ಸೃಷ್ಟಿ ಆಗ್ತದೆ? ಈಗ 50 ಎಕರೆ ಜಮೀನು ನಿಟ್ಟೋಡಿಯಲ್ಲಿ ಅವ್ರು ಪಡ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 30-40 ರೈತರ ಜಮೀನುಗಳಿವೆ. 1 ಎಕರೆ 2 ಎಕರೆ 3 ಎಕರೆ ಜಮೀನು. ಅದರಲ್ಲಿ ಅವರ ಒಂದು ಕುಟುಂಬದ 3ರಿಂದ 8 ಜನ ದುಡಿತಾರೆ. 8 ಜನರ ದುಡಿಮೆ. 3 ಬೆಳೆ ಬೆಳೀತಾರೆ, 2 ಭತ್ತ, 1 ತರಕಾರಿ, ಕಬ್ಬು ಹೀಗೆಲ್ಲ ಬೆಳೀತಾರೆ. ಅಷ್ಟು 8 ಜನರಿಗೆ ಅದರಲ್ಲಿ ದುಡಿಮೆ ಇದೆ. ನಾಳೆ ಅವರಲ್ಲಿ ಜಮೀನು ಕೊಟ್ಟ ಮೇಲೆ ಆ ಕುಟುಂಬದ ಎಷ್ಟು ಜನರಿಗೆ ಉದ್ಯೋಗ ಕೊಡ್ತೀರಿ? ಕೊಟ್ರೆ ಜಮೀನು ಕೊಟ್ಟ ಒಂದು ಕುಟುಂಬಕ್ಕೆ 1 ಉದ್ಯೋಗ ಅಂತ ಹೇಳ್ತೀರಿ. ಬಾಕಿ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಉತ್ತರ ಇಲ್ಲ. ಮತ್ತು ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತಾಡ್ತೀವಿ. ಉದ್ಯೋಗ ಸೃಷ್ಟಿ ಆಗ್ಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ. ಆದ್ರೆ ಈ ಸೀ ಫುಡ್ ಪಾರ್ಕ್ ನಿಂದ ಒಟ್ಟು ಸೃಷ್ಟಿ ಆಗುವ ಉದ್ಯೋಗ ಎಷ್ಟು, ಮತ್ತೆ ಅದರಲ್ಲಿ ಸ್ಥಳೀಯರಿಗೆ ಯಾವ ರೀತಿ ಉದ್ಯೋಗ ಕೊಡ್ತೀರಿ, ಅದರಲ್ಲಿ ಪರ್ಮನೆಂಟ್ ಎಷ್ಟು, ಗುತ್ತಿಗೆ ಉದ್ಯೋಗ ಎಷ್ಟು, ಯಾವುದ್ರ ಬಗ್ಗೆ ಕೂಡ ಒಂದು ಮಾತಿಲ್ಲ. ಮತ್ತೆ ಇನ್ನೊಂದು ಇರುವಂತಹದ್ದು, ಇಲ್ಲಿ ಸೀ ಫುಡ್ ಪಾರ್ಕ್ ಅಂದ್ರೆ ಸ್ಥಳೀಯರ ಬಳಕೆಗೆ ಮೀನಿನ ಖಾದ್ಯಗಳು ಸಿಗ್ತವ ಅಥವಾ ಇವರು ಪೂರ್ತಿಯಾಗಿ ಎಕ್ಸ್ಪೋರ್ಟ್ ಆಗುವಂತಹದ್ದ ಅನ್ನುವಂತಹದ್ದು ಇದೆ. ಈಗಲೇ ಸಮುದ್ರದಲ್ಲಿ ಮೀನಿನ ಬರ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯ ಬಹುತೇಕ ಫಿಶ್ ಮಿಲ್ಗಳಿಗೆ ಇವತ್ತು ಮೀನುಗಳು ಬೇಕಾದಷ್ಟು ಪ್ರಮಾಣದಲ್ಲಿ ದೊರಕ್ತಾ ಇಲ್ಲ. ಎಸ್ಟಿಝಡ್ ನ ಒಳಗಡೆ ಇದೆ ಫಿಶಿನ ಸುರುಮಿ ಫ್ಯಾಕ್ಟರಿಗಳಿದೆ, 3-4 ಫ್ಯಾಕ್ಟರಿಗಳಿದಾವೆ. ಅವರೆಲ್ಲವನ್ನು ಕೂಡ ಪೂರ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವರಿಗೂ ಕೂಡ ವರ್ಷದ 6 ತಿಂಗಳು ಅವರಿಗೆ ಬೇಕಾದಷ್ಟು ಮೀನುಗಳು ಸಿಗೋದಿಲ್ಲ. ಹಾಗೆ ಆಗಿರುವಾಗ ಇಲ್ಲಿ ಇನ್ನೊಂದು ನೀವು ಪ್ಲಾಂಟ್ ಗಳನ್ನ ಇನ್ನೂ ಸೀ ಫುಡ್ ಪಾರ್ಕ್ ಹೆಸರಲ್ಲಿ ಮಾಡಿದ್ರೆ ಅದಕ್ಕೆ ಮೀನು ಎಲ್ಲಿಂದ ಬರ್ತದೆ? ಸಮುದ್ರದಲ್ಲಿ ಮೀನಿನ ಪ್ರಮಾಣವನ್ನು ಹೆಚ್ಚಿಸ್ಲಿಕ್ಕೆ ಏನ್ ಮಾಡಿದಿರಿ? ಈ ಎಲ್ಲಾ ಪ್ರಶ್ನೆಗಳಿದೆ. ಇದು ಯಾವುದು ಇಲ್ಲದೆ ಇವತ್ತು ಜನರನ್ನ ಕತ್ತಲಲ್ಲಿಟ್ಟು ಊರು ಅಭಿವೃದ್ಧಿ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ, ಮೀನುಗಾರಿಕೆಗೆ ಒಳ್ಳೆ ಮಾರುಕಟ್ಟೆ ಆಗ್ತದೆ ಅನ್ನುವಂತ ಸುಳ್ಳು ಕಥೆಗಳನ್ನ ಇವತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು, ಸಂಸದರು, ಸಚಿವರುಗಳು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಮ್ಮ ಆಕ್ಷೇಪ ಅದಕ್ಕೆ ಇರೋದು. ಮತ್ತು ಬಹಳ ಪ್ರಧಾನವಾಗಿ ನಿಟ್ಟೋಡಿ ರೈತರ ಆಕ್ಷೇಪ ಯಾಕಿದೆ ಅಂದ್ರೆ ಅವರ ಜಮೀನು ಅದು ನಿಮ್ಗೆ ಗೊತ್ತಿರಬೇಕು. ನಿಟ್ಟೋಡಿ ಅತ್ಯುತ್ತಮವಾದಂತಹ ಸ್ಥಳೀಯವಾಗಿ ನೀರಾವರಿಯ ಅಂದ್ರೆ ಅಂತರ್ಜಲ ಮಟ್ಟ ಅತ್ಯುತ್ತಮ ಇರುವಂತ ಕೃಷಿ ಭೂಮಿಯ ಇದು. 3 ಬೆಳೆ ಬೆಳೀತಾರೆ. ಈ ಹಿಂದೆ ಅಲ್ಲಿ ನಿಟ್ಟೋಡಿ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡ್ಲಿಕ್ಕೆ 1,000 ಎಕರೆ ಭೂಮಿಯನ್ನ ತೆಗಿಲಿಕ್ಕೆ ಹೋದ್ರು. ಅವಾಗಲೂ ದೊಡ್ಡ ಹೋರಾಟ ಮಾಡಿ ಜನ ಭೂಮಿಯನ್ನು ಉಳಿಸಿದ್ದಾರೆ. ಆಮೇಲೆ ಸುವರ್ಣ ಕಾರಿಡಾರ್ ಯೋಜನೆಗೆ ಅಲ್ಲಿ ತರ್ಲಿಕ್ಕೆ ಹೊರಟ್ರು. ಅವಾಗಲೂ ಜನ ಹೋರಾಟ ಮಾಡಿ ಅದನ್ನ ಉಳಿಸಿದ್ದಾರೆ. ಈಗ ಮತ್ತೆ ಅಲ್ಲಿ ಕಣ್ಣು ಬಿದ್ದಿದೆ. ಈ ಫಿಶ್ ಮಿಲ್ಗಳಾದಾಗ ಪರಿಸರ ಮಾಲಿನ್ಯವನ್ನ ತಡೆಯೋದು ಹೇಗೆ, ಮತ್ತು ಅಲ್ಲಿಂದ ಕಲುಷಿತ ನೀರನ್ನ ಎಲ್ಲಿ ತಗೊಂಡೋಗ್ತೀರಿ ಅನ್ನೋದಕ್ಕೆ ಉತ್ತರ ಇಲ್ಲ. ದಿನಕ್ಕೆ 5 ಲಕ್ಷ ಲೀಟರ್ ನೀರು ಬೇಕಂತೆ ಈ ಫಿಶ್ ಮಿಲ್ಗೆ, 5 ಲಕ್ಷ ಲೀಟರ್ ನೀರು. ಆದ್ರೆ ಇವರು ಹೇಳುವಂತಹದ್ದು ಒಂದು ಸುದ್ದಿಯ ಪ್ರಕಾರ ಅಂತರ್ಜಲದಿಂದ ಸ್ಥಳೀಯವಾಗಿ ನೀರನ್ನ ಪಡಿತಾರೆ. 5 ಲಕ್ಷ ಲೀಟರ್ ನೀರು ನಿಟ್ಟೋಡಿಯಲ್ಲಿ ಬೋರ್ವೆಲ್ ಹಾಕಿ ಇವರು ಪಡೆದಾಗ ಅಲ್ಲಿ 3 ಬೆಳೆ ಮಾಡುವಂತ ಕೃಷಿಕರಿಗೆ ಅಂತರ್ಜಲದ ಕೊರತೆ, ಅವರ ಬಾವಿಗಳಲ್ಲಿ, ಅವರ ಪಂಪ್ ಸೆಟ್ಗಳಲ್ಲಿ ನೀರಿನ ಕೊರತೆ ಆಗ್ತದೆ. ಆವಾಗ ಅಲ್ಲಿ ಅತಿ ಸುತ್ತಮುತ್ತದ 1000 ಎಕರೆ ಕೃಷಿಕರು 1-2 ಬೆಳೆ ಮಾಡೋದ್ರಷ್ಟೇ ಸುತ್ತಾಗ್ತಾರೆ. 3ನೇ ಬೆಳೆ ಮತ್ತೆ 2ನೇ ಬೆಳೆ ತೆಗಿಲಿಕ್ಕೆ ಆಗಲ್ಲ. ಎಲ್ಲಾ ಕಾರಣಕ್ಕಾಗಿ ಸ್ಥಳೀಯ ರೈತರು, ಕುಡುಬಿ ರೈತರು, ಜಮೀನಿನ ಮಾಲಕರು ಈ
ಏನು ಪ್ರಸ್ತಾವಿತ ಸೀ ಫುಡ್ ಪಾರ್ಕಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಹೋರಾಟಕ್ಕೆ ಇಳಿದಿದ್ದಾರೆ. ಮೊನ್ನೆ ಶಾಸಕರು ಮತ್ತು ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರಿಗೆ ಧಿಕ್ಕಾರವನ್ನು ಕೂಡ ಕೂಗಿ ನಮ್ಮ ಒಪ್ಪಿಗೆ ಇಲ್ಲದೆ ನೀವು ಮಾಡಬೇಡಿ, ನಾವು ಇಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಮೊದಲು ಶಾಸಕರಲ್ಲಿ ಮನವಿ ಕೂಡ ತೆಗಿಲಿಕ್ಕೆ ರೆಡಿ ಇರ್ಲಿಲ್ಲಂತೆ. ಕೊನೆಗೆ ಅವರ ವಾಹನಕ್ಕೆ ಅಡ್ಡ ಕೂತ ಮೇಲೆ ಮನವಿ ತಗೊಂಡು ಈಗ ಹೋಗಿದ್ದಾರೆ. ಮುಂದಕ್ಕೆ ಏನಾಗ್ತದೆ ಅನ್ನುವಂಥದ್ದು ಈಗಲೇ ಯಾರಿಗೂ ಕೂಡ ಯಾವ ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತ ಅಥವಾ ಶಾಸಕರುಗಳು ಕೊಡ್ತಾ ಇಲ್ಲ. ಇದು ಮುನೀರ್ ಅವರೇ ಇನ್ನೆರಡು ಪ್ರಶ್ನೆಗಳಿದಾವೆ. ಒಂದು, ಏನು ನೀವೀಗ ಉಲ್ಲೇಖ ಮಾಡಿದಂಥದ್ದು SEZ ಒಳಗಡೆ ಇರುವಂಥ ಏನು ಫಿಶ್ ಮಿಲ್ ಫ್ಯಾಕ್ಟ್ರಿಗಳಿಗೇನೆ ಬೇಕಾದಷ್ಟು ಏನು ಮೀನುಗಳು ಲಭಿಸ್ತಾ ಇಲ್ಲ. ಇನ್ನು ಅದರ ಆಚೆಗೆ ಇರುವಂಥ ಏನು ಫಿಶ್ ಮಿಲ್ ಫ್ಯಾಕ್ಟ್ರಿಗಳಿಗೆ ಬೇಕಾದಂಥ ಏನು ಮೀನುಗಳು ಕೂಡ ಲಭಿಸ್ತಾ ಇಲ್ಲ ಅಂತ. ಸೊ ಮೀನಿನ ಈ ರೀತಿಯ ಕೊರತೆ ಇದು ಫ್ಯಾಕ್ಟ್ರಿಗಳಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ, ಮೀನು ಸೇವನೆ ಮಾಡುವವರು ಮತ್ತು ಮೀನು ಮಾರಾಟ ಮಾಡುವವರು ಮತ್ತು ದೋಣಿಯವರು ಅಥವಾ ಬೋಟ್ನವರು ಕೂಡ ಹೇಳುವಂಥದ್ದು ಮೀನಿನ ಪ್ರಮಾಣ ತುಂಬ ಕಡಿಮೆ ಕರಾವಳಿ ತೀರದಲ್ಲಿ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಮೀನಿನ ಸೀ ಫುಡ್ ಪಾರ್ಕ್ ಮಾಡುವ ಸಂದರ್ಭದಲ್ಲಿ ಒಂದು ಅಧ್ಯಯನ ಆಗಬೇಕಿತ್ತಲ್ಲ ಸರ್ಕಾರದಿಂದ ಅಥವಾ ಜಿಲ್ಲಾಡಳಿತದಿಂದ. ಎಷ್ಟು ಮೀನು ಲಭ್ಯತೆ, ಎಲ್ಲಿ, ಏನು ಎತ್ತ ಅನ್ನುವಂಥದ್ದು ಏನ್ ಹೇಳ್ತೀರಿ? ಹೌದು, ಈಗ ಈ ಪ್ರಸ್ತಾವಿತ ಸೀ ಫುಡ್ ಫ್ಯಾಕ್ಟರಿಯಲ್ಲಿ ಒಂದು ಮಾಹಿತಿಯ ಪ್ರಕಾರ ಎಲ್ಲೂ ಕೂಡ ಇವರು ಸ್ಪಷ್ಟವಾಗಿ ಹೇಳಿಲ್ಲ, ದಿನಕ್ಕೆ 50 ಟನ್ನು ಮೀನು ಬೇಕಂತ ಇವರಿಗೆ. ದಿನಕ್ಕೆ 50 ಟನ್ ಮೀನು ಒಂದು ಸೀ ಫುಡ್ ಫ್ಯಾಕ್ಟರಿಗೆ. ಇವ್ರದ್ದು ತುಂಬಾ ಪ್ರಸ್ತಾವಿತ ಇದೆ. ನಾವಿಲ್ಲಿ ಕೇಳೋದು ನೀವು ಹೇಳಿದ ರೀತಿಯಲ್ಲೇ ಉಳ್ಳಾಳ ಇರಬಹುದು ಅಥವಾ ಸುರತ್ಕಲ್ ಭಾಗದಲ್ಲಿ ಇರಬಹುದು ಅಥವಾ ಉಡುಪಿ ಮಲ್ಪೆ ಭಾಗದಲ್ಲಿ ಇರಬಹುದು. ಇಲ್ಲಿರುವಂತ ಫಿಶ್ ಮಿಲ್ ಗಳಲ್ಲೇ ವರ್ಷಕ್ಕೆ 6 ತಿಂಗಳು ಅವರಿಗೆ ಬೇಕಾದ ಮೀನುಗಳು ಸಿಗಲ್ಲ. ಮತ್ತೆ ನಾನೇ ಅವಾಗ್ಲೇ ಹೇಳಿದ ರೀತಿಯಲ್ಲಿ SEZ ಒಳಗಡೆ ಇರುವಂತ 3-4 ಸುರ್ಮಿ ಮೀನಿನ ಫ್ಯಾಕ್ಟರಿಗಳಿಗೂ ಕೂಡ ಮೀನಿನ ಲಭ್ಯತೆ ಇಲ್ಲ. ಅದರ ಜೊತೆಯಲ್ಲಿ ನಾವು ತಿನ್ನುವಂತ ಮೀನುಗಳು ಮಾರುಕಟ್ಟೆಯಲ್ಲಿ ಕೂಡ ನಮ್ಗೆ ಲಭ್ಯ ಇಲ್ಲ. ನಿಮ್ಗೆ ಗೊತ್ತಿದೆ, ಈಗ ಸಾಮಾನ್ಯ ಬಡವರು ತಿನ್ನುವಂತ ಭೂತಾಯಿ ಮೀನು ಕೂಡ ಕೆಜಿ ಒಂದಕ್ಕೆ 200 ರೂಪಾಯಿಂದ 250-300 ರೂಪಾಯಿ ಇದೆ. ಹಾಗಿರ್ತಾ ಇದು ಐಷಾರಾಮಿ ಆಹಾರ ಅಲ್ಲ, ನಮ್ಮ ತುಳುನಾಡಿನ ಕರಾವಳಿಯ ಜನರ ದಿನನಿತ್ಯದ ಕಡಿಮೆ ದರದ ಪೌಷ್ಟಿಕ ಆಹಾರ. ಈಗ ಅದು ಕೂಡ ಅದು ಶ್ರೀಮಂತರ ಒಂದು ಆಹಾರ ಅನ್ನೋ ರೀತಿಯಲ್ಲಿ ಇವತ್ತು ಅದು ದುಬಾರಿ ಆಗ್ತಾ ಇದೆ ಮತ್ತು ಅಲಭ್ಯ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ. ಹಾಗಿರ್ತಾ ಒಂದು ಕಡೆ ಮೀನಿನ ಲಭ್ಯತೆ ಕಡಿಮೆ ಆಗ್ತಾ ಇದೆ ಸಮುದ್ರದಲ್ಲಿ, ನೀವು ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀರಿ. ಮೀನಿನ ಲಭ್ಯತೆಯನ್ನು ಹೆಚ್ಚಿಸಬೇಕು ಅಂತ ಆದ್ರೆ ಸಮುದ್ರದಲ್ಲಿ ನಿಯಮಗಳನ್ನ ಪಾಲಿಸುವಂತ ಬಳೆಗಳು ಯಾವುದು ಮೀನನ್ನ ಹಿಡಿಲಿಕ್ಕೆ, ಮತ್ತು ಮೀನನ್ನ ಯಾವ್ಯಾವ ರೀತಿಯ ಯಾಂತ್ರಿಕತ ಬೋಟ್ಗಳು ಯಾವ್ಯಾವ ಪ್ರಮಾಣದಲ್ಲಿ ಯಾವ್ಯಾವ ಕಾಲದಲ್ಲಿ ಮಾಡಬೇಕು, ವಿದೇಶಿ ಟ್ರಾಲ್ ಬೋಟ್ಗಳಿಗೆ ಎಷ್ಟು ಅವಕಾಶ ಕೊಡ್ಬೇಕು, ಇಂಥದ್ದೆಲ್ಲ ಇದೆ. ಅದರ ಬಗ್ಗೆ ಯಾವ ನೀತಿ ನಿಯಮಗಳನ್ನು ಕೂಡ ಈಗಿನ ಸರ್ಕಾರ ಪಾಲಿಸ್ತಾ ಇಲ್ಲ. ಅದರಿಂದ ಸಹಜವಾಗಿ ಮೀನಿನ ಕ್ಷಾಮ ಉಂಟಾಗ್ತದೆ. ನಾವು ಈಗ ನಮ್ಗಿರುವ ಆತಂಕ ಏನಂದ್ರೆ ಈ ರೀತಿ ಇವರ ಪ್ಲಾನ್ ಪ್ರಕಾರ ಇನ್ನಷ್ಟು ಸೀ ಫುಡ್ ಪಾರ್ಕ್ಗಳು ನಮ್ ಜಿಲ್ಲೆಗೆ ಬಂದ್ರೆ ಬಹುಶಃ ಮೀನಿನಿಗೆ ಮಾರಾಟ ಮಾಡಿ ಏನು ಮೀನುಗಾರಿಕೆ ಮಹಿಳೆಯರು ಮತ್ತೆ ಇನ್ನೊಂದು 1000 ಜನ ಮೀನು ವ್ಯಾಪಾರ ಮಾಡ್ತಾರಲ್ಲ ಅವರ ದುಡಿಮೆಗೆ ಕತ್ತರಿ ಬೀಳ್ತದೆ. ಮತ್ತು ಮೀನು ಈಗೇನು ಸಣ್ಣ ಪುಟ್ಟ ದೋಣಿ ಸಣ್ಣ ಪುಟ್ಟ ಬೋಟ್ ಇಟ್ಕೊಂಡು ಇಲ್ಲಿಯ ಮೀನುಗಾರ ಸಮುದಾಯದವರು ಮಾಡ್ತಾ ಇರುವಂತ ಮೀನುಗಾರಿಕೆ ಕೂಡ ನಾಶ ಆಗಿ ದೊಡ್ಡ ದೊಡ್ಡ ಕಂಪನಿಗಳೇ ಮೀನುಗಾರಿಕೆಯ ಉದ್ಯಮಕ್ಕೆ ಇಳಿಯುತ್ತೆ. ಇಲ್ಲಿ ಈಗ ಮೀನುಗಾರಿಕೆ ವ್ಯಾಪಾರ ಮಾಡ್ತಾ ಇರುವಂತವ್ರು, ಮೀನುಗಾರಿಕೆ ಬೋಟಿನ ಮಾಲೀಕರು ಮತ್ತೆ ಅವರ ಕೈ ಕೆಳಗಡೆ ಕೆಲಸ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಆಗ್ಲೂ ಕೂಡ ಇದು ನಮ್ಮ ಜಿಲ್ಲೆಯ ಆರ್ಥಿಕತೆಗೆ ಮತ್ತು ಉದ್ಯೋಗದ ಮೇಲೆ ಒಂದು ದೊಡ್ಡ ಪೆಟ್ಟು ಬೀಳ್ತದೆ ಹೊರತು ಇದು ಉದ್ಯೋಗವನ್ನು ಹೆಚ್ಚಿಸೋದಿಲ್ಲ, ಜಿಲ್ಲೆಯ ಮೀನುಗಾರಿಕೆಯ ಇವುಗಳಿಗೂ ಕೂಡ ಲಾಭ ಆಗೋದಿಲ್ಲ ಮತ್ತು ಅಭಿವೃದ್ಧಿಯನ್ನು ತರುವುದಿಲ್ಲ ಅನ್ನುವಂಥದ್ದು ಒಂದು. ಮತ್ತು ಇದಕ್ಕೆ ಬೇಕಾಗಿ ಬಳಕೆ ಆಗುವಂತ ನೀರು, ಉಂಟಾಗುವಂತ ಮಾಲಿನ್ಯ ನಮ್ಮ ಜಿಲ್ಲೆಯನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡ್ತದೆ. ನೀವು ಹೇಳಿರುವಂತಹ ಮಾತನ್ನು ಒಪ್ತೇನೆ. ಇದು ನೀವು ಏನು ಮೀನುಗಾರಿಕೆ ಎಕ್ಸ್ಪೋರ್ಟ್ ಅಂದ್ರೆ ರಫ್ತು ಆಧಾರಿತವಾದಂತ ಮೀನುಗಾರಿಕೆಯ ಹೊಸ ಹೊಸ ಉದ್ಯಮಗಳನ್ನ ತರ್ತಾ ಇದ್ದೀರಿ, ಸಾಗರ ಮಾಲವನ್ನು ಅದಕ್ಕೆ ಜಾಯಿಂಟ್ ಮಾಡ್ತಾ ಇದ್ದೀರಿ. ಆಗಿರುವಾಗ ಈ ಕರ್ನಾಟಕದ ಕರಾವಳಿಯ 3 ಜಿಲ್ಲೆಗಳ ಮೀನಿನ ಈಗ ಸಮುದ್ರದಲ್ಲಿರುವಂತ ಪ್ರಮಾಣ, ಅದರ ಲಭ್ಯತೆಯ ಪ್ರಮಾಣ, ಫ್ಯೂಚರ್ ಅಲ್ಲಿ ಇದೇ ರೀತಿಯ ಮೀನುಗಾರಿಕೆ ಮತ್ತು ಮೀನು ಶಿಕಾರಿ ಮತ್ತು ಮುಂದಕ್ಕೆ ಇನ್ನಷ್ಟು ಹೆಚ್ಚಾ ಹೋದಾಗ ಏನು ಫಿಶ್ ಮಿಲ್ಗಳು ಬಂದಾಗ, ಫಿಶ್ ಏನು ಪಾರ್ಕ್ಗಳು, ಸೀ ಫುಡ್ ಪಾರ್ಕ್ಗಳು ಬಂದಾಗ ಇನ್ನಷ್ಟು ಮೀನು ಬೇಕಾಗ್ತದೆ. ಅದಕ್ಕೆ ಮೀನುಗಾರಿಕೆಯನ್ನು ಹೆಚ್ಚಿಸುವಾಗ ಇಲ್ಲಿಯ ಪೂರ್ಣವಾಗಿ ಮೀನಿನ ಸಂತತಿ ನಾಶ ಆಗುವಂತ ಸಾಧ್ಯತೆ ಇದೆ. ಅದರ ಬಗ್ಗೆ ಎಲ್ಲ ಒಂದು ಚರ್ಚೆ ನಡಿಬೇಕು, ಜನರ ಮುಂದೆ ಇಡಬೇಕು. ಇಲ್ಲೇ ಮೀನುಗಾರರು ಇರ್ಬೋದು, ಅವರ ಸಂಘಟನೆಗಳಿರ್ಬೋದು, ಹಾಗೂ ಬೇರೆ ಬೇರೆ ರೀತಿಯಾದಂತ ಇಲ್ಲಿಯ ರೈತರು ಇರ್ಬೋದು, ಎಲ್ಲರ ಪ್ರತಿನಿಧಿಗಳ ಜೊತೆ ಕೂಡ ಜಿಲ್ಲಾಡಳಿತ ಮೀನುಗಾರಿಕೆಯಲ್ಲಿ ಚರ್ಚೆಯನ್ನು ಏರ್ಪಡಿಸಬೇಕು. ಅದರ ಆಧಾರದಲ್ಲಿ ಈ ರೀತಿಯ ಸೀ ಫುಡ್ ಪಾರ್ಕ್ಗಳನ್ನ ತರಬೇಕು ಹೊರತು ಜನರನ್ನ ಕತ್ತಲಲ್ಲಿಟ್ಟು ಹಾಗೆ ಅಭಿವೃದ್ಧಿ ಆಗ್ತದೆ ಹೀಗೆ ಅಭಿವೃದ್ಧಿ ಆಗ್ತದೆ ಅಂತ ಕತೆ ಕಟ್ತಾ ಹೋದ್ರೆ ಖಂಡಿತವಾಗಿಯೂ ಭವಿಷ್ಯದ ದಿನಗಳಲ್ಲಿ ದೊಡ್ಡ ಅಪಾಯ ಕಾದಿದೆ. ಈಗ ಇದು
ಈ ಹೋರಾಟ ಯಾವ 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 ದಿಕ್ಕಿನತ್ತ ಸಾಗುತ್ತೆ, ಏನ್ ಮಾಡ್ತೀರಿ ಏನು ಅಂತ? ಇಲ್ಲ, ಈಗ ಸದ್ಯಕ್ಕೆ ಆ ಹೋರಾಟವನ್ನು ನಡೆಸ್ತಾ ಇರೋದು 50 ಎಕರೆಯಲ್ಲಿರುವಂತಹ ಕುಡುಬಿ ಸಮುದಾಯದ ರೈತರು ಮತ್ತು ಸ್ಥಳೀಯ ನಿವಾಸಿಗಳು, ಅಲ್ಲಿಯ ವಸತಿಯಲ್ಲಿರುವವರು. ಅದರ ಜೊತೆಯಲ್ಲಿ ನಿಡ್ಡೋಡಿನ ಗ್ರಾಮದ ಜನರು, ನಿಡ್ಡೋಡಿ ಮತ್ತು ಕಲ್ಲಮಡುಕೂರು ಗ್ರಾಮದ ಜನರು ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಅಂದ್ರೆ ಭೂಮಿ ಹೋಗುವ ಪ್ರಶ್ನೆ ಮಾತ್ರ ಅಲ್ಲ, ಇದು 5 ಲಕ್ಷ ಲೀಟರ್ ನೀರನ್ನ ಪ್ರತಿದಿನ ಅಂತರ್ಜಲದಿಂದ ಪಡೆದಾಗ ಸುತ್ತಮುತ್ತಲಿನ ಎಲ್ಲರ ಮೇಲೆ ಕೂಡ ಎಫೆಕ್ಟ್ ಆಗ್ತದೆ ಮತ್ತು ಮಾಲಿನ್ಯದ ಪ್ರಮಾಣ ಇರ್ತದೆ, ವಾಸನೆ ಉಂಟಾಗ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ಮತ್ತು ಫ್ಯೂಚರ್ ಅಲ್ಲಿ ಅದು ಇನ್ನಷ್ಟು ಜಮೀನನ್ನು ಅದು ಕಬಳಿಸುವ ಸಾಧ್ಯತೆ ಇರುವ ಕಾರಣಕ್ಕಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಅವರೇ ಈಗ ಹೋರಾಟವನ್ನು ನಡೆಸ್ತಾ ಇರೋದು. ನಾವು ನಿನ್ನೆ ಅಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಬೆಂಬಲ ಸೂಚಿಸಿ ಬಂದಿದ್ದೀವಿ. ಈಗ ಜಿಲ್ಲಾಡಳಿತ ಒಂದು ಏನು ಹೇಳಿದೆ ಅಂದ್ರೆ, ಮೊನ್ನೆ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಅಧಿಕಾರಿಗಳು ನಿಮ್ಗೆ ಬೇಡ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಿಂಗಲ್ ಪಾಯಿಂಟ್ ಡೈಲಾಗ್ ಹೊಡೆದು ವಾಪಸ್ ಹೋಗಿದ್ದಾರೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಶಾಸಕರ ಮಂತ್ರಿಗಳ ಮುಂದಿನ ನಡೆ ಏನಿದೆ ಅಂತ ನೋಡ್ಕೊಂಡು ಈಗ ಸ್ಥಳೀಯ ರೈತರು, ಸ್ಥಳೀಯ ಸಂತ್ರಸ್ತರು ಹೋರಾಟವನ್ನ ರೂಪಿಸ್ತಾರೆ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅವರ ಹೋರಾಟದ ಜೊತೆಗೆ ನಾವಿರ್ತೀವಿ, ನಾವು ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತೀವಿ, ಬೆಂಬಲವನ್ನ ಕೊಡ್ತೀವಿ, ಅವರ ಜೊತೆ ಈ ಹೋರಾಟವನ್ನು ಮುನ್ನಡೆಸ್ತೀವಿ. ನಮ್ಮ ಡಿವೈಎಫ್ಐ ಆಗಿ ಅಥವಾ ರೈತ ಸಂಘಟನೆಯಾಗಿ ನಮ್ಮ ಅಭಿಪ್ರಾಯ ಏನಂದ್ರೆ, ಇದು ಕೇವಲ ಅಲ್ಲಿ 50 ಎಕರೆ ಜಮೀನು ಹೊಂದಿರುವಂತಹ ಕುಡುಬಿ ರೈತರ ಪ್ರಶ್ನೆ ಅಥವಾ ನಿಡ್ಡೋಡಿ ಕಲ್ಲಮಡುಕೂರು ಗ್ರಾಮದ ರೈತರ ಅಥವಾ ಅಲ್ಲಿಯ ಗ್ರಾಮಸ್ಥರ ಪ್ರಶ್ನೆ ಮಾತ್ರ ಅಲ್ಲ, ತುಳುನಾಡಿನ ಭವಿಷ್ಯ ಯಾವ ರೀತಿ ಅಭಿವೃದ್ಧಿ ಹೇಗಿರ್ಬೇಕು, ಪರಿಸರ ಹೆಂಗ ಉಳಿಬೇಕು, ಉದ್ಯಮಗಳು ಯಾವ ರೀತಿ ಬರ್ಬೇಕು ಮತ್ತು ಅದು ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಪರಿಸರವನ್ನು ಉಳಿಸಬೇಕು, ಇದು ದೊಡ್ಡ ಕ್ಯಾನ್ವಾಸ್ ನ ಚರ್ಚೆ ಇದೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಜನರನ್ನ ಕತ್ತಲೆಯಲ್ಲಿಟ್ಟು ಇಂಥದ್ದನ್ನ ತರೋದ್ರ ವಿರುದ್ಧ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೀವಿ. ಜಿಲ್ಲಾಡಳಿತ ಜೊತೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಮನವಿಗಳನ್ನ ಕೊಟ್ಟು ಈ ಬಗ್ಗೆ ಒಂದು ಜಿಲ್ಲಾಡಳಿತ ಸಭೆಯನ್ನ ಕರಿಬೇಕು ಅನ್ನೋ ಒತ್ತಾಯವನ್ನ ಮಾಡ್ಲಿಕ್ಕಿದ್ದೀವಿ. ಒಟ್ಟು ಅಲ್ಲಿಯ ರೈತರು ನಡೆಸುವಂತ ಹೋರಾಟದ ಜೊತೆ ನಾವು ಇರ್ತೀವಿ ಮತ್ತು ಈ ರೀತಿಯ ಏನು ಕ್ರೂಡಾದಂತ ಅಭಿವೃದ್ಧಿ ಏನಿದೆ ಜನರನ್ನ ಕತ್ತಲಿಟ್ಟು ಇದಕ್ಕೂ ವಿರೋಧ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ನಾವು ಜಿಲ್ಲೆಯ ಮೀನುಗಾರಿಕೆ ಇರಬಹುದು, ಜಿಲ್ಲೆಯ ಪ್ರವಾಸೋದ್ಯಮ ಇರಬಹುದು, ಜಿಲ್ಲೆಯ ವಾಣಿಜ್ಯ ಬೆಳೆಗಳು ಅಡಿಕೆ, ಕೊಕ್ಕೋ ಮತ್ತು ರಬ್ಬರ್ ಇಂತಹ ಬೆಳೆಗಳನ್ನ ಆಧರಿಸಿ ಇಲ್ಲಿ ಸ್ಥಳೀಯವಾಗಿ ಉದ್ಯಮಗಳನ್ನ, ಪರಿಸರ ಸ್ನೇಹಿ ಉದ್ಯೋಗ ಸೃಷ್ಟಿ ಮಾಡುವಂತ ಉದ್ಯಮಗಳನ್ನ ತರಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಹೋರಾಟವನ್ನ ಮುನ್ನಡೆಸಲಿಕ್ಕೆ ಅಥವಾ ಈ ಹೋರಾಟದ ಭಾಗ ಆಗಲಿಕ್ಕೆ ಬಯಸ್ತೀವಿ. ಎಸ್ ಥ್ಯಾಂಕ್ ಯು ಮುನೀರ್ ಅವರೇ, ಥ್ಯಾಂಕ್ ಯು.